ಇವತ್ತು ನಾವಿರುವಂತಹ ದೇವಸ್ಥಾನ ಬೆಳ್ತಂಗಡಿ ಸಂತೆಕಟ್ಟೆ ಬಳಿ ಇರುವಂತಹ ಮಾರಿಗುಡಿ ದೇವಸ್ಥಾನ. ಬಾರಿ ಕಾರ್ಣಿಕದ ದೇವಿ. ಪಟ್ಟ ಸೀರೆ ಕೋರಿ ಅನ್ನ ಕಷ್ಟ ಕೊಂಚ ಪಂತನ ಕಷ್ಟ ಪರಿಹಾರ ಆತಂದು ಏಕೆ ಬೋಡದೊಂದು ಸೀರೆ ఒక ಮಗಕ್ಕಳ ಹುಷಾರಿ ಬಜಿಲ ಪೂಜೆ ಪಂಡದಿತ್ತೆ ಅవి ನೀ ಕೊರೋಡೊಂದು ಮಾಡೋದು ಬತ್ತ ಅಪ್ಪೆಲ್ಲ ಮಗೆಲ್ಲ. ಅಕ್ಟೋಬರ್ 3ರಿಂದ ಶರನ್ನವರಾತ್ರಿ ಶುರುವಾಗಿದೆ. ಈ ಸಮಯದಲ್ಲಿ ನವದುರ್ಗೆಯರನ್ನ ಎಲ್ಲಾ ಕಡೆ ಪೂಜಿಸಲಾಗುತ್ತೆ. ಮುಖ್ಯವಾಗಿ ದೇವಿಯ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನಡೆಯುತ್ತೆ. ಇವತ್ತು ನಾವಿರುವಂತಹ ದೇವಸ್ಥಾನ ಬೆಳ್ತಂಗಡಿ ಸಂತೆಕಟ್ಟೆ ಬಳಿ ಇರುವಂತಹ ಮಾರಿಗುಡಿ ದೇವಸ್ಥಾನ. ಇಲ್ಲಿ ಯೂಶುವಲ್ ಆಗಿ ಪ್ರತಿ ಶುಕ್ರವಾರ ಮತ್ತೆ ಮಂಗಳವಾರ ವಿಶೇಷ ಪೂಜೆ ನಡೆಯುತ್ತೆ. ಆದ್ರೆ ಇದೀಗ ನವರಾತ್ರಿ ಆಗಿರೋ ಕಾರಣಕ್ಕೋಸ್ಕರ ಪ್ರತಿ ದಿನ ಕೂಡ ಇಲ್ಲಿ ಬೆಳಗಿನ ಜಾವದಲ್ಲಿ ಕೂಡ ವಿಶೇಷ ಪೂಜೆ ಪುನಸ್ಕಾರ ನಡೆಯುತ್ತೆ. ಇದೀಗ ನೋಡಬಹುದು ನೀವು ಯಾವ ರೀತಿಯಾಗಿ ಈ ಒಂದು ಮಾರಿಗುಡಿಯನ್ನ ಹಳದಿ ಮತ್ತೆ ಕೆಂಪು ಹೂಗಳಿಂದ ಶೃಂಗಾರ ಮಾಡಿದ್ರೆ ಅನ್ನುವಂಥದ್ದು ನೋಡಬಹುದು. ಇನ್ನು ಈ ದೇವಸ್ಥಾನಕ್ಕೆ ಮಹಿಳೆಯರು ವಿಶೇಷವಾಗಿ ಬೆಳಗ್ಗೆ ಕೂಡ ಬರ್ತಾ ಇದ್ದಾರೆ. ಇವತ್ತು ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡಲಾಗುತ್ತೆ. ಹಾಗೆ ಇವತ್ತು ಈ ಮಾರಿಗುಡಿ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ವಿಶೇಷ ಪೂಜೆ ನಡೆಯುತ್ತೆ, ಯಾವ ರೀತಿ ಶೃಂಗಾರಗೊಂಡಿದೆ ಬನ್ನಿ ನೋಡೋಣ. ಇಲ್ಲಿ ಮಹಾಮಾಯಿ ದರ್ಶನ ಪಡೆಯೋಕ್ಕೋಸ್ಕರ ಅನೇಕ ಮಹಿಳೆಯರು ಬಂದಿದ್ದಾರೆ. ನೋಡಬಹುದು ಇಲ್ಲಿ ಭಕ್ತಾದಿಗಳು ಸಾಲಾಗಿ ಕೂತ್ಕೊಂಡು ದೇವಿಯ ಪೂಜೆ ನೋಡೋಕ್ಕೋಸ್ಕರ ಕಾತರಿಂದ ಕಾಯ್ತಾ ಇದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಈ ದೇವಿ ಬಗ್ಗೆ ಅವರಿಗಿರುವಂತಹ ನಂಬಿಕೆ ಏನು, ಇಲ್ಲಿ ಬಂದಾಗ ಯಾವೆಲ್ಲ ಬೇಡಿಕೆ ಈಡೇರುತ್ತೆ ಅನ್ನುವಂಥ ನಂಬಿಕೆ ಅವರಲ್ಲಿ ಇದೆ ಮಾತಾಡೋಣ. ನಮಸ್ತೆ ಮೇಡಮ್, ನೀವು ಎಲ್ಲಿಂದ ಬಂದಿದ್ದೀರಾ? ನಮ್ ಚಿತ್ರದುರ್ಗದಿಂದ. ಓಕೆ, ಅಮ್ಮಂಗೆ ನಾವು ಯಾವಾಗ್ಲೂ ನಡ್ಕೊಳ್ತೇವೆ. ಸೊ ಈ ನವರಾತ್ರಿಯಲ್ಲಿ ನೀವು ಯಾವದೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದೀರಾ? ನೀವು ನಾವ್ ಇದೇ ಫಸ್ಟ್ ಇಲ್ಲಿ ಈ ರೂಲ್ತು ವೈದರ್ ಯಾನ ಗುರೇನ ಹಿಡ್ದಮ್ಮ ದೇವಿನ ಮಾದೇನೆಡ್ಡೆ ನಂಬಿಕೆ ಉಂಟು. ಬಾರಿ ಕಾರ್ಣಿಕದ ದೇವಿ ಪೂರ ಅಂತ ಗೊತ್ತುಂಟು. ಅಂದ ಬೇತೆ ಬೇತೆ ಸೇವೆ ಪುರ ಬಜಿಲು ಸೇವೆ ಪುರ ಇದೇನು ಬಜಿಲ ಪೂಜೆ ಕೊಡ್ತಂಗ್ಳು ರಡ್ಡು ಒಂದು ಮಗಲ್ನಲ್ಲಿ ಹೆಣ್ಣಲ್ಲಿ ಬಜಿಲ ಪೂಜೆ ಕೊಡ್ತಾ ಮಗೆ ಬರ್ತದೆ ಅಂಚ ಬಜಿಲ ಪೂಜೆ ಕೊಡ್ತಾ ನಂಗೆ ತೀರ್ನ ಸೇವೆ ಮಲ್ಪ ನಮ್ಗೆ ಕೈದು ಹೆಚ್ಚ ಮಲ್ಲ ಸೇವೆ ಮಲ್ಪ ನಂಗೆ ಸಾಧ್ಯ ಜೊತೆ ಈ ಮಹಾಮಾಯಿನ ಬಗ್ಗೆ ಕಾಣಿಕದ ಬಗ್ಗೆ ದಾದ ಪನ್ಪ ತೊಂದರೆ ಚೇಟೆ ಕಾರ್ಣಿಕ ಮಡಂತ ಇಟ್ಟು ಬರ್ತೀನಿ. ಪ್ರತಿ ನವರಾತ್ರಿಗೆ ಬರ್ಪಾರ ಆತನ ಬೇತ ದಿನ ರಾತ್ರಿ ಇಜ್ಜಿ ಬತ್ತನವರ ಬತ್ತು ಸೇವೆ ಮಾಡ್ತೀವಿ ಕೈ ಮುಗಿದು ಈ ರೆಂಚಿನ ಪಂಪರಿತ ನವರಾತ್ರಿ ಇಲ್ಲ ಈ ಒಂದು ಮಹಾಮಾಯಿ ದೇವಸ್ಥಾನಕ್ಕೂ ಬೈದಾರೆ ಮುಲ್ಪ ದೇವಿನ ಪೂಜೆ ಆವೊಂದುಂಡು. ಈ ಪೂಜೆದ ಬಗ್ಗೆ ಯಾವ್ದು ಪೊಡತ್ರ ಮುಲ್ಪದ ಒಂಜಿ ದೇವಿನ ದರ್ಶನ ಯಾರೊಂಜಿ ಏತು ಪೊರ್ಲುಲಿ ರೈತ ಬಗ್ಗೆ ದಾದ ಪಂಪ ಬತ್ತನಂತ ಸರ್ತಿ ಅಂದೆ ಕೈ ಮುಗಿದೆ ಯಾನ್ ಪಾಪ ಬೊಕ ಬಜಿಲ ಪೂಜೆ ಪುರ ಮಲ್ಪ ಬೊಕ ಮುಂಚ ಮಗಲ್ನ ಬತ್ತದ ಪೂ ಎಣ್ಣೆ ಪ್ರಕೃತಿರು ಎಂಕ್ಲಿ ಯಾನ್ ಬತ್ತಂಡ ಇರೆ ಕೈ ಬರಂದ ಅಜ್ಜಿ ಅಂಚ ಪುರ ಮಲ್ಪ ಅದೇ ಪಂಪದ ಜೋಕ್ಲಿನ ಕಾಪುನ ಅಪ್ಪೆ ಪಂಡ ಮಹಾಮಾಯಿ ಪಂಡ ಆ ಅಪ್ಪೆನ ಕೈತಲ ಓವೇ ಒಂಜಿ ಇಚ್ಛೆ ಪಡು ಓವೇ ಒಂಜಿ ಬೇಜಾರು ಪಡು ಆರ್ನ ತುಂಬ ಪಣ್ಣದಂಡ ಅವು ಪೋಪುಂಡಿಗೆ ಅಂದತೆ ಅಂಚ ಎಕ್ಕಲು ಕೈ ಮುಗಿದು ಆರೋಗ್ಯ ಭಾಗ್ಯ ಕಾಪಾಡ್ಲಿಂದು ಪುರ ಕೈ ಮುಗಿದು ಬರ್ಪ ಈ ರೋಲ್ತು ವೈದ್ಯರು ಯಾನ್ ಗೇರ್ಗಟ್ಟೆ ಹಿಡಿದು ಕಷ್ಟಗೂ ನಮ್ಮ ದೇವರನ್ನ ಎನ್ನಿಂದ ನಮ್ಮ ಕಷ್ಟವನ್ನು ಪರಿಹಾರ ದೇವರು ಮಲ್ಪೇರು ಬಂದದು ಖಂಡಿತ ನಮ್ಮ ಅವೇನಿದೆ ಸೀರೆ ಐತಂಡು ಪಟ್ಟ ಸೀರೆ ಕೋರಿ ಅನ್ನ ಕಷ್ಟ ಕೊಂಚ ಪಂತನ ಕಷ್ಟ ಪರಿಹಾರ ಆತಂಡು ಏಕೆ ಬೋಡದೊಂದು ಸೀರೆ ఒక మగక్కల ಹುಷಾರಿ ಬಜಿಲ ಪೂಜೆ ಪಂಡದಿತ್ತೆ ಅవి ನೀ ಕೊರೋಡೊಂದು ಮಾಡೋದು ಬತ್ತ ಅಪ್ಪೆಲ್ಲ ಮಗೆಲ್ಲ ಅಂಚ ನಡೆದಾರ ದೇವರು ನಮ್ಮನ್ನು ಎಪ್ಪಲ ಆರೋಗ್ಯಡು ದೇವರು ಕಾತೊಂಡೇರು ನಂಗೆ ಆಸ್ತಿ ಬದುಕು ಬಿಡ್ಚಿ ಅಂಚ ನಂಗೆ ದೇವ್ರು ಕೈಕಾರ್ಗ ಒಂಜಿ ದೇವರು ಸುಖ ಕೊರಾಡು ಒವೇ ಒಂಜಿ ಕಷ್ಟವನ್ನ ದೂರ ಮಲ್ಪಾಡ್ದು ಅಪ್ಪೆಡಗೇನು ಅತ್ತೆಕ್ಕು ದೇವರು ಕೈ ಮುಗಿಯೋ. ಈ ನವರಾತ್ರಿ ಪ್ರತಿದಿನ ಬರ್ಪಾರ ದಿನ ಬರ್ಪೂಜಿ ಮತ್ತೆ ಒಂಜಿ ಕಷ್ಟ ಪೆಂಟೆ ಬತ್ತನವರ ದೇವ್ರ ಒಂಜಿ ಬೇಡ್ದು ಬೊಕ ಮನಸ್ಸುಡು ಇಲ್ಲಲ್ಲ ಎನ್ನಿಯೋ ಅಪ್ಪೆ ಒಂಜಿ ದೇವ್ರು ಕಾತೋಲ್ನೇ ಪಂಡದು ಅಪ್ಪೆನ ಎನ್ನಿವ ಶುಕ್ರವಾರ ಹಂಗಾರ ಬತ್ತನ ದೇವ್ರಿಗೆ ಒಂಜಿ ಕೈ ಮುಗಿದು ಮಾಮೂಲು ದಿರದಲ್ಲ ಬತ್ತನ ದೇವ್ರು ಉಲ್ಲೇರು ಅನ್ಪುಡ ನಂಬಿಕೆ ನಂಗೆ ಇಪ್ಪುಡ ಅದೇ ನಮ್ಮ ನಂಬೋಡು ನಮಕ್ ದೇವೇರು ಉಲ್ಲೇರು ಅನ್ಪುಡ ನಂಬಿಕೆ ಬೋಡ ಜೋಕ್ಲೆ ಮದ್ಮೆ ಆತನು ಮಗಳೆಲ್ಲ ಕೊರ್ನೋಲ್ ಮಗ ಲಾಸ್ಟ್ ದಾಲ್ ಎರಡು ಜೋಕ್ಲು ಅಲೆಗಲ ಮಗಕ್ಲ ಮಗಿಲ್ಲೆ ಮಗಕ್ಲ ಅಲ್ಲ ಬೆಳದಿ ಬಂಜಿನಾಲ ಅದು ಪೆದ್ದರ ಬೋತಾಲ್ ಏಪಲ ಕಾಪುನ ಅಪ್ಪೆ ಪಂಡ ಆ ಮಹಾಮಾಯಿ. ನೀವು ಎಲ್ಲಿಂದ ಬಂದಿದ್ದೀರಾ? ಗುರುವನ್ಕೆರೆ. ಓಕೆ, ದೇವಿ ಬಗ್ಗೆ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ?
ಅಂದ್ರೆ ನನ್ಗೆ ನನ್ನ ನಂಬಿಕೆ ಪ್ರಕಾರ ನನ್ಗೆ ಏನು ಅನ್ಕೊಂಡಿದ್ದೀನೋ ಅದೆಲ್ಲವೂ ನೆರವೇರಿದೆ. ಹಾಗಾಗಿ ಅದ್ರ ಪ್ರಯುಕ್ತ ನಾನು ಹೇಳ್ಕೊಂಡಿದ್ದ ಪೂಜೆ ಅವಲಕ್ಕಿ ಪೂಜೆಯನ್ನು ಕೊಡ್ಲಿಕ್ಕೆ ಬಂದಿದ್ದೆ ಇವತ್ತು. ಇಲ್ಲಿನ ವಿಶೇಷತೆ ಅಂತ ಹೇಳಿದ್ರೆ ಅದು ಅವಲಕ್ಕಿ ಸೇವೆ. ಅವಲಕ್ಕಿ ಪೂಜೆ ಮಾಡ್ತಾರೆ, ಮತ್ತೆ ಕೆಲವರು ಕುಂಕುಮಾರ್ಚನೆಯನ್ನ ಮಾಡಿಸ್ತಾರೆ. ಅವರಿಗೆ ಯಾವ್ದು ಇಷ್ಟನೋ ಅದನ್ನ ಮಾಡಿಸ್ಬೋದು ಅವರು. ಓಕೆ, ಕೇಳಿದ್ರಲ್ಲ, ಎಲ್ಲರೂ ಹೇಳೋ ಪ್ರಕಾರ ಈ ಮಹಾಮಾಯಿ ದೇವಿ ಅಂತ ಹೇಳಿದ್ರೆ ನಮ್ದು ಯಾವುದೇ ಇಚ್ಛೆ ಇರ್ಬೋದು, ಯಾವುದೇ ಕೋರಿಕೆ ಇರ್ಬೋದು, ನಾವು ಕಷ್ಟ ಅಂತ ಅಂದಾಗ ಅಮ್ಮ ಅಂತ ಕೂಗಿದ್ರೆ ಸಾಕು, ಆ ಅಮ್ಮ ಬಂದ್ಬಿಟ್ಟು ಎಲ್ಲಾ ಒಂದು ಸಮಸ್ಯೆ ನಿಗಿಸ್ತಾಳೆ ಅನ್ನೋ ನಂಬಿಕೆ ಇವರಲ್ಲಿದೆ. ಇಲ್ಲಿನ ಚಾಕ್ರಿ ವರ್ಗದಂತಹ ಜನಾರ್ದನ್ ಬಂಗೇರ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಓಕೆ, ನಾವಿಲ್ಲಿ ದೇವಾಲಯಕ್ಕೆ ಬಂದ್ವಿ, ಸುಂದರವಾಗಿ ಅಲಂಕಾರಗೊಂಡಿದೆ, ಜೊತೆಗೆ ತುಂಬಾ ಭಕ್ತಾದಿಗಳು ಬರ್ತಾ ಇದ್ದಾರೆ. ಇನ್ನು ಈ ದೇವಾಲಯ ಬಗ್ಗೆ ಹೇಳೋದ್ರೆ, ಇಲ್ಲಿನ ಇತಿಹಾಸ ಬಗ್ಗೆ ಹೇಳೋದ್ರೆ ಏನ್ ಹೇಳ್ಬೋದು ಸರ್? ಇತಿಹಾಸ ಅಂದ್ರೆ ಇದು ಬೆಳ್ತಂಗಡಿ ಗ್ರಾಮದಲ್ಲಿ ಒಂದು ಕುತ್ಯಾರು ದೇವಸ್ಥಾನ. ಅದು ಬಿಟ್ರೆ ಮಾರಿಗುಡಿ ಮಹಾಮಾಯಮ್ಮ ಅಂದ್ರೆ ಬಾರಿ ಇತಿಹಾಸ ಪ್ರಸಿದ್ಧವಾದಂತ ಸ್ಥಳ. ಭಕ್ತರು ನಿಮಗೆ ಕಾಣ್ತದಲ್ಲ ಇವತ್ತೇ, ಅದು ಅನಾದಿ ಕಾಲದಿಂದ ಭಕ್ತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನವರಾತ್ರಿಯಲ್ಲಿ 9 ದಿವಸ ಪೂಜೆ, ಮತ್ತೆ ಹೊರಗಡೆ ದೈವಕ್ಕೆ ಒಂದು ಕೋಳಿ ಬಲಿ ಕೊಡುವ ಕ್ರಮ ಉಂಟು. ಅದು ನವರಾತ್ರಿ 9 ದಿವಸ ಇಲ್ಲ, ಅದು ಅದರ ನಂತರ ಕಂಟಿನ್ಯೂ ಮಾಡ್ತೇವೆ. ಅಂದ್ರೆ ಅದು ಪ್ರತಿದಿನ ಇರುತ್ತಾ? ಒಂದು ವಾರದಲ್ಲಿ 3 ದಿನ, ಭಾನುವಾರ, ಮಂಗಳವಾರ ಮತ್ತು ಶುಕ್ರವಾರ 3 ದಿನ ಮಾತ್ರ. ಅದು ಒಂದು ಕೋಳಿ ಸೇವೆ ಇನ್ನು ಆ, ಬಾಕಿ ದಿನ ಅಂದ್ರೆ ಇಲ್ಲಿ ಅವಲಕ್ಕಿ ಸೇವೆ ಅಂತ ಉಂಟು. ಆ ಸೇವೆ ಮಾತ್ರ ಮಧ್ಯಾಹ್ನ. ಅದು 12ವರೆಗೆ ಪೂಜೆ ಆಗ್ತದೆ. ಪೂಜೆ ಆದ್ಮೇಲೆ ಪ್ರಸಾದ ಕೊಟ್ಟು ಬಾಗಿಲು ಹಾಕಿ ಅಲ್ಲಿ ಬಲಿ ಆಗುದು. ಇನ್ನು ಈ ನವರಾತ್ರಿ ಸಮಯದಲ್ಲಿ ವಿಶೇಷವಾಗಿ ಯಾವ ತರ ಪೂಜೆ ಇರುತ್ತೆ? ಎಷ್ಟು ಗಂಟೆಗೆ ಪೂಜೆ ಶುರುವಾಗುತ್ತೆ? ರಾತ್ರಿ ಎಷ್ಟು ಸಮಯಕ್ಕೆ ಪೂಜೆ ಶುರುವಾಗುತ್ತೆ? ಏನಾದ್ರು ಪ್ರಸಾದ ವಿತರಣೆ ಏನಾದ್ರು ಇದೆಯಾ? ರಾತ್ರಿ ಅಂದ್ರೆ ರಾಶಿ ಪೂಜೆ ಅಂತ ಉಂಟು. ನವರಾತ್ರಿಯಲ್ಲಿ ರಾಶಿ ಪೂಜೆ ಅಮ್ಮನಿಗೆ ವಿಶೇಷ ಇಲ್ಲಿ. ರಾಶಿ ಪೂಜೆಗೆ ಇಲ್ಲಿ ಈ ಸಲ 650 ರೂಪಾಯಿ ಕೊಟ್ಟರೆ ಆಯ್ತು. ಮತ್ತೆ ಸಾಹಿತ್ಯ ತರ್ಲಿಕ್ಕೆಲ್ಲ ಹೂ ಫಲವಸ್ತು ತರ್ಲಿಕ್ಕೆ ಉಂಟು. ಮತ್ತು 6 ಗಂಟೆಯಿಂದ 6 ಗಂಟೆ 6:30 ತನಕ ಸಂಕಲ್ಪ. 8ವರೆಗೆ ಪೂಜೆ ಆಗ್ತದೆ. ಪಂಚಕಜ್ಜಾಯದ ಸೇವೆ. 8ವರೆಗೆ ಪೂಜೆ ಆಗಿ ಎಲ್ಲ ಭಕ್ತಾದಿಗಳೇ ಪ್ರಸಾದ ವಿತರಣೆ ಮಾಡ್ತಾರೆ. ಸೊ ಪ್ರತಿದಿನ ಎಷ್ಟು ಭಕ್ತಾದಿಗಳು ಇಲ್ಲಿ ಬರ್ತಾ ಇದ್ದಾರೆ ಅಂದಾಜು? ಅಂದಾಜು ಅಂದ್ರೆ ಈಗ ನಾವು ಪ್ರಪ್ರಥಮವಾಗಿ ಪ್ರತಿದಿನ 60 ಪೂಜೆಯನ್ನು ಸ್ಥೀಮಿತಗೊಳಿಸಿದ್ದೇವೆ. ಅದು ಅಂದ್ರೆ ನಮಗೆ ವ್ಯವಸ್ಥೆಗೆ ಸರಿಯಾಗಿ ಆಗುದಿಲ್ಲ ಎಂಬ ದೃಷ್ಟಿಯಿಂದ 60 ಪೂಜೆವರೆಗೆ ಮಾಡ್ತೇವೆ. ಇನ್ನು ನಾಳೆ ನಾಡ್ದು ನಾವು ಕಡೆ ದಿನ ಎಷ್ಟು ಬಂದ್ರು ನಾವು ಮಾಡುವಂತ ವ್ಯವಸ್ಥೆಯಲ್ಲಿ ತಯಾರಾಗಿದ್ದೇವೆ. ಅದೇನೋ ಬುಕ್ಕಿಂಗ್ ಇದೀಗ 60 ಪೂಜೆ ಅನ್ನೋದು ಬುಕ್ಕಿಂಗ್ ಮಾಡ್ತಾರೆ. ಅವು ಇವತ್ತಿದ ನಾಳೆಯ ಪೂಜೆಯನ್ನು ಇವತ್ತು ಬುಕ್ ಮಾಡ್ಬೇಕು, ನಾಡಿದ್ದನ್ನು ಇವತ್ತು ಮಾಡ್ಬೇಕು. ಇವತ್ತು ಮಾಡಿ ಕೊಡುದಿಲ್ಲ. ಕೊನೆಯ ದಿನಕ್ಕೆ ನೀವು ಅಂದಾಜು ಎಷ್ಟು ಜನ ಬರುವಂತ ನಿರೀಕ್ಷೆ ಇದೆ? ಅದು ನಿರೀಕ್ಷೆ ಬಗ್ಗೆ ನಾವು ಏನು ಹೇಳುದಿಲ್ಲ. ಎಷ್ಟು ಜನ ಬಂದ್ರು ಪ್ರತಿಯೊಬ್ಬರಿಗೆ ಪ್ರಸಾದವನ್ನು ಮತ್ತೆ ಒಂದು ಹೂವನ್ನು ಕೊಟ್ಟೇ ಕಳಿಸ್ತದೆ ಅವನು. ಮತ್ತೆ ಇದರ ಮುಖ್ಯ ಆಡಳಿತಗಾರರು ಬಳ್ಳಾಲ ಮನೆತನದ ಕೆಲ್ಲಗುತ್ತಿನವರು. ನಾವು ಚಾಕ್ರಿ ವರ್ಗ, ನಾವು ಒಂದು ಮುಡಾಯಿ ಗುತ್ತಿನವರು ಅನಾದಿ ಕಾಲದಿಂದ. ಮತ್ತೆ ಇನ್ನೊಂದು ವರ್ಗ ಅಂದ್ರೆ ಸಚಿನ್ ಕುಮಾರ್ ನೂಜೋಡಿ ಅವರ ಒಂದು, ಇಷ್ಟು ಜನ ನಾವು ಚಾಕ್ರಿ ವರ್ಗದವರು. ಮತ್ತೆ ಬ್ರಾಹ್ಮಣರು ಪೂಜೆಗೆಲ್ಲ ಅವರು ಇರ್ತಾರೆ. ಈ ಒಂದು ಸನ್ನಿಧಿಯಲ್ಲಿ ನೀವು ಒಂದು ಚಾಕ್ರಿ ವರ್ಗ ಪುರಾತನ ಕಾಲದಲ್ಲಿ ಮಾಡ್ತಾ ಇದ್ದೀರಾ. ಸೊ ಈ ಒಂದು ನಿಮ್ಮ ಚಾಕ್ರಿ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ? ಒಂದು ತಾಯಿಯ ಗುಡಿಯಲ್ಲಿ ನೀವು ಸೇವೆ ಮಾಡೋದ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ ನಿಮ್ಗೆ? ಬಹಳ ಹೆಮ್ಮೆ ಇದೆ. ಯಾಕಂದ್ರೆ ನನ್ನ ಅಜ್ಜ ಮಾಯಲ ಪೂಜಾರಿ ಅಂತ ಅವರು ಮಾಡ್ತಾ ಇದ್ರು. ಆನಂತರ ನನ್ನ ತಂದೆ ಮಾಡ್ತಾ ಇದ್ರು. ಈಗ ಅಣ್ಣ ಮಾಡ್ತಾ ಇದ್ದಾನೆ. ಅವನು ಸ್ವಲ್ಪ ಅನಾರೋಗ್ಯದ ದೃಷ್ಟಿಯಿಂದ ಈಗ ಬರ್ತಾ ಇಲ್ಲ. ಅವನ ಪರವಾಗಿ ನಾನು ಬರ್ತಾ ಇದ್ದೇನೆ. ನಿಜವಾಗಿ ನಾನು ಉಡುಪಿಯಲ್ಲಿ ಇರುವುದು, ಇದಕ್ಕಿಂತ ಮೊನ್ನೆಯಿಂದ ಇಲ್ಲಿ ಇದ್ದೇನೆ ನಾನು. ನೀವು ಚಾಕ್ರಿ ಸೇವೆ ಅಂತ ಹೇಳಿದ್ರೆ ಏನೆಲ್ಲ ಬರುತ್ತೆ ನಿಮ್ಮ ಒಂದು ಅಂಡರಲ್ಲಿ? ಚಾಕ್ರಿ ಅಂದ್ರೆ ಇಲ್ಲಿ ಪ್ರತಿ ಶುದ್ಧ ಇದು ಮಾಡುದು, ಸ್ವಚ್ಛತೆ ಮುಖ್ಯ. ಮತ್ತೆ ಈಗ ಅಲ್ಲಿ ಒಳಗೆ ಇದ್ದಾರೆ ಎಲ್ಲ, ಅವರಿಗೆ ಅರ್ಚಕರಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ತಯಾರು ಮಾಡಿ ಕೊಡುದು, ಪಾತ್ರೆಗಳಂತೇಳಿ ಇದೆಲ್ಲ ಕೆಲಸ ನಾವೇ ಮಾಡುದು. ಓಕೆ, ಥ್ಯಾಂಕ್ ಯು ಸರ್. ಹಾಗೆ ವೀಕ್ಷಕರೇ, ನಿಮ್ಗೆ ಈ ಒಂದು ನವರಾತ್ರಿಯಲ್ಲಿ ನಾವು ದುರ್ಗೆಯರನ್ನ ಆರಾಧನೆ ಮಾಡುವಂತ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಸ್ಥಳೀಯ ಗ್ರಾಮದ ದೇವಿಯ ದೇವಸ್ಥಾನಕ್ಕೆ ಹೋಗ್ಬೋದು. ಜೊತೆಗೆ ಈ ಒಂದು ಬೆಳ್ತಂಗಡಿ ಗ್ರಾಮದವರು ಮುಖ್ಯವಾಗಿ ಹೆಚ್ಚಿನ ಮಂದಿ ಈ ಒಂದು ಮಹಾಮಾಯಿ ದೇವಸ್ಥಾನಕ್ಕೆ ಬರ್ತಾರೆ, ಮಾರಿಗುಡಿಗೆ ಬರ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ನಾವು ಯಾವುದೇ ಒಂದು ಕೋರಿಕೆಯನ್ನ ಕೇಳಿದ್ರು ಕೂಡ ಆ ಅಮ್ಮ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಯಾರಿಗೆಲ್ಲ ಈ ನವರಾತ್ರಿ ಸಮಯದ ದೇವಿಯ ಒಂದು ದರ್ಶನ ಬೇಕು, ದೇವಿಯ ಒಂದು ಕೃಪೆ ಬೇಕು, ಅವರೆಲ್ಲರೂ ಕೂಡ ಇಲ್ಲಿ ಬರ್ಬೋದು ಅಂತ ಹೇಳಿಕೊಳ್ತಾ, ಕ್ಯಾಮರಾ ಪರ್ಸನ್ ಪಂಚೇಶ್ ಚಾರ್ಮಾಡಿ ಜೊತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಬೆಳ್ತಂಗಡಿ.